ಉಳಿದ ಇಸ್ಲಾಮಿಕ್ ಅಕಾಡೆಮಿ ಇದರ 10ನೇ ವರ್ಷದ ವಾರ್ಷಿಕ ಹಾಗೂ ಸನದುದಾನ ಕಾರ್ಯಕ್ರಮ 5, 6, 7ರಂದು ನಡೆಯಲಿದೆ. ಆ ಪ್ರಯುಕ್ತ ಇವತ್ತು ನಾವೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ನಾನು ನೂರುಲ್ಲದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯರೇ, ಕರ್ನಾಟಕ ಸಮನ್ವಯ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನಮಾನ ಪಡೆದಿರುವ ಕೇರಳದ ಚೆಮ್ಮಾಡ್ ದಾರುಲ್ ಹುದಾ ಇಸ್ಲಾಮಿಕ್ ವಿಶ್ವವಿದ್ಯಾಲಯದ ಸಹ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನು ಪಡೆದ ನೂರುಲ್ ಹುದಾ ಶಿಕ್ಷಣ ಸಂಸ್ಥೆ 2015ರ ಆಗಸ್ಟ್ 19ರಂದು ಪುತ್ತೂರು ತಾಲೂಕಿನ ಮಾಡನ್ನೂರಿನಲ್ಲಿ ತಮ್ಮ ಪವಿತ್ರ ಪ್ರಯಾಣವನ್ನು ಆರಂಭಿಸಿತು. ಮಿಂಚಿನ ವೇಗದಲ್ಲಿ ಕೇವಲ 10 ವರ್ಷಗಳಲ್ಲಿ ಸಂಸ್ಥೆಯು ತನ್ನ ಗುರಿಯತ್ತ ಶ್ರದ್ಧೆಯಿಂದ ಹೆಜ್ಜೆ ಇಟ್ಟಿದೆ. ಪ್ರಸ್ತುತ 360ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸದೊಂದಿಗೆ ಅರಬ್ಬಿ, ಇಂಗ್ಲೀಷ್, ಉರ್ದು, ಕನ್ನಡ, ಮಲಯಾಳಂ ಸೇರಿದಂತೆ ವಿವಿಧ ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ತನ್ನ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಸಂಸ್ಥೆಯ ಆಡಳಿತದಲ್ಲಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್, ಎಕ್ಸಿಕ್ಯೂಟಿವ್ ಸಮಿತಿ, 9 ವಲಯ ಸಮಿತಿಗಳನ್ನು ಹಾಗೂ EVAE, KSA, ಕತ್ತಾರ್ ಮೊದಲಾದ ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೀಯ ಸಮಿತಿಗಳು ಅಸ್ತಿತ್ವದಲ್ಲಿದೆ. ಈಗ ಸಂಸ್ಥೆಯ 10ನೇ ವಾರ್ಷಿಕೋತ್ಸವದ ಭಾಗವಾಗಿ 35 ವಿದ್ಯಾರ್ಥಿಗಳಿಗೆ ಉದವಿ ಬಿರುದು ಪ್ರದಾನ ಮಾಡಲು ಸಿದ್ಧತೆ ನಡೆಯುತ್ತಿದೆ. ಡಿಸೆಂಬರ್ 5 ಶುಕ್ರವಾರ ಸಂಜೆ 4 ಗಂಟೆಗೆ ಸೈಯದ್ ಅಹಮದ್ ಕೋಯ ತಂಗಳವರ ನೇತೃತ್ವದಲ್ಲಿ ಸಂಸ್ಥೆದ 100 ಧ್ವಜಗಳನ್ನು ಹಾರಿಸಿ ದಶಮಾನೋತ್ಸವ ಧ್ವಜಾರೋಹಣ ನೆರವೇರುವುದು. ಸಂಜೆ 4:30ಕ್ಕೆ ಉದ್ಘಾಟನಾ ಮಹಾಸಮ್ಮೇಳನ. ಗಣ್ಯ ಅತಿಥಿಗಳು ಪಾಣಕ್ಕಾಡ್ ಮುನವರಿ ಸಿಯಾಬ್ ತಂಗಳ್, ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರಾದ ಸನ್ಮಾನ್ಯ UT ಖಾದರ್, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ, ಸೈಯದ್ ಜೈನುಲ್ಲಾಬಿನ್ ತಂಗಳ್ ಕುಂದುಗೈ, ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಮುಸಾವರ ಸದಸ್ಯರಾದ ಶೇಖುನಾ ಬಮ್ರಾಣ ಅಬ್ದುಲ್ ಖಾದರ್ ಅಲ್ ಕಾಸಿಮಿ, ಉಸ್ತಾದ್ ಉಸ್ಮಾನ್ ಫೈಜಿ ತೋಡಾರ್, ಇತರ ಹಲವು ಗಣ್ಯರು ಭಾಗವಹಿಸಲಿರುವರು. ರಾತ್ರಿ ಪ್ರಧಾನ ಪ್ರಭಾಷಣ. ಅಂತಾರಾಷ್ಟ್ರೀಯ ಖ್ಯಾತಿಯ ಬಹು ಸಿಮ್ಸಾರುಲ್ಲಕ್ ಉದವಿ ಅಬುದಾಬಿ ಮುಖ್ಯ ಪ್ರಭಾಷಣ ನಡೆಸಲಿದ್ದಾರೆ. ಡಿಸೆಂಬರ್ 6 ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಕರ್ಮಶಾಸ್ತ್ರ ಸೆಮಿನಾರ್ ಉದ್ಘಾಟನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ತಾಕಾ ಉಸ್ತಾದ್. ಮಧ್ಯಾಹ್ನ 2 ಗಂಟೆಗೆ ಗಲ್ಫ್ ಮೀಟ್ ಅಧ್ಯಕ್ಷತೆ UA ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರಾದ ಶರೀಫ್ ಕಾವ್. ಸಂಜೆ 4:30 ದಪ್ಪು ಪ್ರದರ್ಶನ. ಕರ್ನಾಟಕದ ಪ್ರಸಿದ್ಧ ದಪ್ಪು ತಂಡಗಳಿಂದ ಸಾಂಸ್ಕೃತಿಕ ಪ್ರದರ್ಶನ. ಸಂಜೆ 6:30ಕ್ಕೆ ಅಂತಾರಾಷ್ಟ್ರೀಯ ಇಸ್ಕ್ ಮಜ್ಲಿಸ್. ರಾತ್ರಿ 8:30ಕ್ಕೆ ಮಜ್ಲಿಸುನ್ನೂರ್ ಆಧ್ಯಾತ್ಮಿಕ ಮಹಾಸಂಗಮ. ಉದ್ಘಾಟನೆ ಅಲವಿ ಫೈಜಿ ಕುಳಪರಂ. ಪ್ರತ್ಯೇಕ ಅತಿಥಿ ಸೈಯದ್ ಅಬ್ದುಲ್ ರಶೀದ್ ಅಲ್ ಸಿಯಾಬ್ ತಂಗಳ್. ಡಿಸೆಂಬರ್ 7 ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ವಿದ್ಯಾರ್ಥಿ ಯುವಜನ ಸಮ್ಮೇಳನ. ಉದ್ಘಾಟನೆ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್. ಪ್ರಭಾಷಕರು ಡಾಕ್ಟರ್ ಸುಬಾನ್ ಪಾಲ್ಯಾನ್, ಶಿಕ್ಷಣ ಸಂಸ್ಥೆ ಬೆಂಗಳೂರು. ಅಡ್ವೊಕೇಟ್ ಮೊಹಮ್ಮದ್ ಫೈಜಿ ಒಲಂಬಳ್ಳಿ, ಮುಸ್ತಫಾ ಫೈಜಿ ಅನಕರ. ಸಂಜೆ 4:30ಕ್ಕೆ ಸಮಾರೋಪ ಸಮಾರಂಭ, ಪದವಿ ಪ್ರದಾನ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷರಾದ ಬಹುಮಾನ್ಯ ಸೈಯದುಲ್ ಉಲಮಾ ಸೈಯದ್ ಮೊಹಮ್ಮದ್ ಜಿಫ್ರಿ ತಂಗಳ್. ಉದ್ಘಾಟನೆ ಪಾನಕ್ಕಾಡ್ ಅಬ್ಬಾಸ್ ಅಲಿ ಸಿಯಾಬ್ ತಂಗಳ್. ಅತಿಥಿಗಳು ಪಾನಕ್ಕಾಡ್ ನಾಸಿರ್ ಹಯ್ಯಾ ತಂಗಳ್, ಶೇಖುನಾ MT ಅಬ್ದುಲ್ಲಾ ಮುಸ್ಲಿಯಾರ್, ಡಾಕ್ಟರ್ ಬಾವುದ್ದೀನ್ ಮೊಹಮ್ಮದ್ ನದ್ವಿ, ಡಾಕ್ಟರ್ ಯು ಸಾಫಿಯಾ ಜಿ ಚಮ್ಮಾಡ್, ಸೈಯದ್ ಜಲಾಲ್ ತಂಗಳ್ ಕುಂದುಂಗೈ, ಡಾಕ್ಟರ್ ಜಕರಿಯಾ ಜೋಕಟ್ಟೆ, ಶರೀಫ್ ವೈಟ್ ಸ್ಟೋನ್. ಇನಾಯತ್ ಅಲಿ ಮುಲ್ಕಿ ಯಾನಪ್ಪಯ್ಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವೈ ಅಬ್ದುಲ್ಲಾ ಕುಂಜಿ ಯಾನಪ್ಪಯ್ಯ, ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿಸಾರ್ ಅಹಮದ್, ಡಾಕ್ಟರ್ ಇಫ್ತಿಕಾರ್ ಅಲಿ, ಇತರ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ತಾವು ಪ್ರಚಾರಪಡಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿಯ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. 10 ವರ್ಷ ಆಯಿತು. ಸಂಸ್ಥೆಗೆ ಒಂದು 100 ವರ್ಷದ ಆಚರಣೆ, ಅದರ ಆಚರಣೆ ಪ್ರಯುಕ್ತ ನಾವು ಇದು ಮಾಡ್ತೀವಿ. ಕೇರಳದಲ್ಲಿ ಅದು ಕೇರಳದಲ್ಲಿ ಸಂಸ್ಥೆದ ಅಧ್ಯಕ್ಷರು ಬರ್ತಾರೆ, ಅಧ್ಯಕ್ಷರು ಬರ್ತಾರೆ. ಸನಂದಾನ ಇದು ಮಾಡೋದು ಜಿಬ್ರಿ ತಂಗಳಿದ್ದಾರಲ್ಲ, ಜಿಬ್ರಿ ಮುತ್ತುಕೋಯ ತಂಗಳ ಅವರು ಸಂಸ್ಥೆ ಅಧ್ಯಕ್ಷರು. ಎಷ್ಟು ಜನ ಸೇರ್ತಾರೆ?
ಒಂದು 10,000 ಜನ ಸೇರುವಂಥ ಒಂದು ನಿರೀಕ್ಷೆ ಇಟ್ಟಿದ್ದೇವೆ. ಇದು ಟೋಟಲ್ 10 ವರ್ಷದಲ್ಲಿ ಎಷ್ಟು ಪದವಿ? ಇದು ಪ್ರಥಮ ಪದವಿ. 10 ವರ್ಷದ ಕೋರ್ಸ್ ಪ್ರಥಮ ಫಸ್ಟ್ ಇಲ್ಲ 10 ವರ್ಷಕ್ಕೆ ಅವರಿಗೆ 10 ವರ್ಷದ ಕೋರ್ಸ್ ಆಗಬೇಕಲ್ಲ, ಅವರಿಗೆ ಪದವಿ ಕೊಡಬೇಕಾದ್ರೆ 10 ವರ್ಷ ಆಯಿತು. ಈಗ ಅವರಿಗೆ ಪದವಿ ಆಗ್ತದೆ. ಇಲ್ಲಿಂದ ಅವರು ದಾರುಲ್ಲದ ಕೇರಳ ಚೆಮ್ಮಾಡಿಗೆ ಹೋಗ್ತಾರೆ. 2 ವರ್ಷ ಅಲ್ಲಿ 10 ವರ್ಷ 12 ವರ್ಷದ ಕೋರ್ಸು. 10 ವರ್ಷ ನಮ್ಮಲ್ಲಿ, 2 ವರ್ಷ ಕೇರಳ ಚೆಮ್ಮಾಡು ದಾರುಲ್ಲದಲ್ಲಿ. ಅಲ್ಲಿ ಡಿಗ್ರಿ ಅವರಿಗೆ ಆಗ್ತದೆ. ಇಲ್ಲಿ ಒಂದು ಡಿಗ್ರಿ ನಾವು ಕೊಡ್ತೇವೆ 10 ವರ್ಷ. ಹೌದು, ಸುಮಾರು 400 ವಿದ್ಯಾರ್ಥಿಗಳು ಈಗ ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ. ಅಲ್ಲಿ ಬಂದಂತ ಎಲ್ಲ ಪತ್ರಿಕಾ ಮಿತ್ರರಿಗೆ ನೂರುಲ್ಲದ ಬಗ್ಗೆ ನಾನು ಕೃತಜ್ಞತೆಗಳನ್ನು ವಂದನೆಗಳನ್ನು ಸಲ್ಲಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.